ಆತ್ಮೀಯರೇ, ತಮಗೆಲ್ಲರಿಗೂ ತಿಳಿದಂತೆ ಈಗಾಗಲೇ ಸ್ವಾಗತವನ್ನು ಕೋರುವಾಗ ನಮ್ಮ ಸಹ ಸಂಚಾಲಕರು ಬಂಟರಯಾನೆ ನಾಡವರ ಮಾತೃ ಸಂಘದ ಸಹ ಸಂಚಾಲಕ ಸಾಜಾ ರಾಧಾಕೃಷ್ಣ ಆಳ್ವಾರವರು ಎಲ್ಲರನ್ನು ಸ್ವಾಗತಿಸಿದರು. ಒಂದು ಕಡೆ ಎಲ್ಲರೂ ನೂತನ ಪದಾಧಿಕಾರಿಗಳಾಗಿದ್ದೇವೆ. ಸದ್ಯ ಈ ಸಾಲಿನ ಒಂದೆರಡು ತಿಂಗಳುಗಳಲ್ಲಿ ಆಯ್ಕೆಗೊಂಡಂಥ ತಾಲೂಕು ಬಂಟರ ಸಂಘದ ಅಧ್ಯಕ್ಷನಾಗಿ ನಾನು ಆಯ್ಕೆಗೊಂಡಿದ್ದರೆ, ಅದೇ ರೀತಿ ಕಾರ್ಯದರ್ಶಿಯಾಗಿ ನಿತ್ಯಾನಂದ ಶೆಟ್ಟಿ, ಕೋಶಾಧಿಕಾರಿಯಾಗಿ ಸಂತೋಷ್ ಶೆಟ್ಟಿ, ಅದೇ ರೀತಿ ನಮ್ಮ ಸಂಚಾಲಕರಾಗಿ ತಾಲೂಕು ಬಂಟರಯಾನೆ ನಾಡವರ ಮಾತೃ ಸಂಘ ತಾಲೂಕು ಸಂಚಾಲಕರಾಗಿ ದುರ್ಗಾಪ್ರಸಾದ್ ರೈ ಅವರು, ಸಹ ಸಂಚಾಲಕರಾಗಿ ರಾಧಾಕೃಷ್ಣ ಆಳ್ವಾರವರು, ಅದೇ ರೀತಿ ನೂತನ ಮಹಿಳಾ ಅಧ್ಯಕ್ಷೆಯಾಗಿ ಗೀತಾ ಮೋಹನ್ ರೈ ಅವರು, ಈ ರೀತಿ ಎಲ್ಲ ಹೊಸ ಪದಾಧಿಕಾರಿಗಳ ಈ ವರ್ಷ, ಅದೇ ರೀತಿ ದಂಬೆಕಾನ ಸದಾಶಿವ ರೈ ಅವರು ಹಿರಿಯ ಸಾಹಿತಿಗಳು ನಮ್ಮ ನಿರ್ದೇಶಕರಾಗಿ, ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಈ ಒಂದು ಚಟುವಟಿಕೆಗಳೆಲ್ಲ ರೀತಿಯಲ್ಲಿ ಸಹಕಾರ ನೀಡ್ತಾ ಇದ್ದಾರೆ. ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತಿರುವಂತೆ ಈ ಒಂದು ಆಟಿದೊಂಜಿ ಬಂಟೆರ ಸೇರಿಗೆ ಎನ್ನುವಂಥ ಶೀರ್ಷಿಕೆಯ ಅಡಿಯಲ್ಲಿ ಈ ಸಾಲಿನ ಆಟಿದ ಕೂಟ ಅಂತ ಹೇಳುವಂಥದ್ದನ್ನು ಸ್ವಲ್ಪ ಹೆಸರು ಬದಲಾಯಿಸಿ ಇಡೀ ಸಮಾಜವನ್ನು ಒಟ್ಟಿಗೆ ಸೇರಿಸುವ ಒಂದು ಅಪರೂಪವಾದ, ಅತ್ಯಂತ ಒಳ್ಳೆಯ ವೈಶಿಷ್ಟ್ಯಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ನಾವು ಈ ಬಾರಿ ಜೋಡಿಸಿದ್ದೇವೆ. ನಾವೆಲ್ಲ ಹೊಸ ಅಧ್ಯಕ್ಷರುಗಳು ಅಂತೇಳುವ ನೆಲೆಯಲ್ಲಿ ಎಲ್ಲ ಒಟ್ಟಾಗಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳಿಲ್ಲದೆ ಇಡೀ ಸಮಾಜ ಒಂದಾಗಿ ಒಗ್ಗಟ್ಟಾಗಿದೆ ಎನ್ನುವಂಥ ಒಂದು ಸಂದೇಶ ಒಂದು ಕಡೆಯಾಗಿದ್ದರೆ, ಮತ್ತು ಬಂಟ ಸಮಾಜದ ಒಂದು ವಿಶಿಷ್ಟತೆಯನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಟ ಸಮಾಜ ವಿಶೇಷವಾಗಿ ನಾಯಕತ್ವದಲ್ಲಿ ಒಂದು ಪ್ರಮುಖ ಸ್ಥಾನದಲ್ಲಿರುವಂಥದ್ದು ಅಂತೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ನಾಯಕತ್ವ ಯಾವುದೇ ಒಂದು ಭಾಗದಲ್ಲಿ ಬಂಟರಿದ್ದರೆ ಅಲ್ಲಿ ಒಂದು ರೀತಿಯ ನಾಯಕತ್ವ ಅವರು ಕೊಡ್ತಾರೆ, ಉಳಿದವರಿಗೆ ಇಲ್ಲ ಅಂತಲ್ಲ. ಆದರೆ ಉಳಿದವರ ಜೊತೆಯಾಗಿ, ಅವರ ಜೊತೆಯಾಗಿ ಸೇರಿಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಇಡೀ ಸಮಾಜವನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಗುಣ ಬಂಟ ಸಮಾಜದಲ್ಲಿದೆ ಎನ್ನುವಂಥದ್ದನ್ನು ನಾನು ಪ್ರಸ್ತಾಪ ಮಾಡುತ್ತಾ, ಇಂಥ ಸಮಾಜಕ್ಕೆ ಅದರದ್ದೇ ಆದ ಇತಿಹಾಸಗಳಿದೆ, ಅದರದ್ದೇ ಆದ ಪರಂಪರೆಗಳಿದೆ. ನಮ್ಮ ತಾಲೂಕು ಸಂಚಾಲಕರು ದುರ್ಗಾಪ್ರಸಾದ್ ರೈ ಅವರು, ಮಾತೃ ಸಂಘದ ತಾಲೂಕು ಸಂಚಾಲಕರು, ಈ ರೀತಿ ನಾವು ಈ ಸಮಾಜವನ್ನು ಒಗ್ಗಟ್ಟಿನಿಂದ ಕಟ್ಟಿಕೊಂಡು ಹೋಗುವುದಲ್ಲದೆ ಸಮಾಜಮುಖಿ ಚಟುವಟಿಕೆಗಳ ಜೊತೆಯಾಗಿ ಕೆಲಸ ಮಾಡುವಂಥದ್ದು ನಮ್ಮ ಚಿಂತನೆ. ಅದಕ್ಕಾಗಿ ನಮ್ಮೆಲ್ಲರ ಹಿರಿಯರ ಮಾರ್ಗದರ್ಶನಗಳಿದೆ. ಒಂದು ಕಡೆ ಬಂಟರಯಾನೆ ನಾಡವರ ಮಾತೃ ಸಂಘ ಸುಮಾರು 118 ವರ್ಷಗಳ ಇತಿಹಾಸ ಇರುವಂಥದ್ದು. ಅದು ಇಡೀ ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳನ್ನು ಒಳಗೊಂಡಿದ್ದರೆ, ಅದೇ ರೀತಿ ನಾವು ತಾಲೂಕು ಮಟ್ಟದಲ್ಲಿ ನಮ್ಮ ಸಮಾಜವನ್ನು ಅಲ್ಲಲ್ಲಿ ತಾಲೂಕು ಸಮಿತಿಗಳ ಮೂಲಕ, ಅದರಲ್ಲಿ ತಾಲೂಕು ಸಮಿತಿ, ಮಹಿಳಾ ವಿಭಾಗ, ಯುವ ವಿಭಾಗ, ವಿದ್ಯಾರ್ಥಿ ವಿಭಾಗಗಳನ್ನು ಒಳಗೊಂಡಂತೆ ಒಂದು ರೀತಿಯ ಸಂಘಟನಾ ಹಿತದೃಷ್ಟಿಯಲ್ಲಿ ಎಲ್ಲರನ್ನೂ ಒಂದಾಗಿ ಒಗ್ಗಟ್ಟಾಗಿ ಕೊಂಡೊಯ್ಯುವಂಥ ಕೆಲಸ ಆಗ್ತಾಯಿದೆ. ಅದರಲ್ಲೂ ಪುತ್ತೂರಿನಲ್ಲೂ ಸಮೇತ ಭಾಳ ಹಿಂದಿನಿಂದ ಅನೇಕ ಹಿರಿಯರು ಸಮೇತ ಈ ಸಮಾಜವನ್ನು ಕಟ್ಟುವಲ್ಲಿ ತುಂಬ ಪ್ರಯತ್ನಗಳನ್ನು ಮಾಡಿದರು. ಅದರಲ್ಲಿ ಅವರದ್ದೇ ಆದ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದರೆ ಸುಮಾರು 2000 ಇಸವಿ, ಸುಮಾರು 25 ವರ್ಷಗಳಿಂದ ಮತ್ತೆ ಈ ಸಂಘಕ್ಕೆ ಹೆಚ್ಚಿನ ಚೈತನ್ಯವನ್ನು ನೀಡುವಲ್ಲಿ ಸವಣೂರು ಸೀತಾರಾಮರಯ್ಯ ಹಿಂದಿಡಿದು ಉಳಿದ ಅನೇಕ ಮಂದಿ ಈ ತಾಲೂಕಿನ ಬಂಟರ ಸಂಘದ ಅಧ್ಯಕ್ಷರುಗಳಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಅದು ಲಕ್ಷ್ಮೀನಾರಾಯಣ ಶೆಟ್ಟಿ ಇರ್ಬೋದು, ಗುಡಿಯ ರಾಧಾಕೃಷ್ಣ ರೈಯವರು ಇರ್ಬೋದು, ಜೀವನ್ ಭಂಡಾರಿಯವರು ಇರ್ಬೋದು, ನುಳಿಯಾಲ ಜಗನ್ನಾಥ ರೈಯವರು ಇರ್ಬೋದು, ಬಾಲಿಟ್ಟು ಶಶಿಕುಮಾರ್ ರೈಯವರು, ಈ ರೀತಿ ಇವರೆಲ್ಲ ಬಂಟರ ಸಂಘದ ಅಧ್ಯಕ್ಷರುಗಳಾಗಿ ಅವರದ್ದೇ ಆದ ಒಂದು ವಿಭಿನ್ನವಾದ ಕೆಲಸ ಕಾರ್ಯಗಳಲ್ಲಿ ತಮ್ಮ ಸಮಾಜವನ್ನು ಕಟ್ಟಿಕೊಂಡು ಬಂದವರು. ಈ ಬಾರಿ ನಾನು ಒಂದು ಸಂದರ್ಭದಲ್ಲಿ ಅಧ್ಯಕ್ಷನಾಗಿ, ನಾನು ಇಲ್ಲದಿದ್ದರೂ ಬಂಟರಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷನಾಗಿ ಸುಮಾರು 12 ವರ್ಷಗಳಿಂದ 6 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಮತ್ತೆ 6 ವರ್ಷ, ಈಗ 5ನೇ ವರ್ಷದಲ್ಲಿ ನಾನು ಉಪಾಧ್ಯಕ್ಷನಾಗಿ ಬಂಟರಯಾನೆ ನಾಡವರ, ಅದು 3 ಜಿಲ್ಲೆಗೊಳಪಟ್ಟಂಥ ಈ ಒಂದು ಸಂಸ್ಥೆಯಲ್ಲಿ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದರ ಜೊತೆಯಾಗಿ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕನಾಗಿ ಕಾರ್ಯನಿರ್ವಹಿಸುವುದರ ಜೊತೆಯಾಗಿ ಈ ಬಾರಿ ಮತ್ತೊಮ್ಮೆ ಎಲ್ಲರ ಪ್ರೀತಿಗೆ, ಎಲ್ಲರ ವಿಶ್ವಾಸದೊಂದಿಗೆ ಪುತ್ತೂರು ತಾಲೂಕಿನ ಬಂಟರ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವಂಥ ಒಂದು ಭಾಗ್ಯ ನನ್ನ ಪಾಲಿಗಾಯಿತು.
ಆದ ಕೂಡಲೇ ನಮ್ಮಲ್ಲಿರುವಂಥ ಒಂದು ವಿಶೇಷವಾದ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಗೊಂದಲಗಳಿಲ್ಲದೆ ಅದೊಂದು ಭಾಳ ಸಂತೋಷದ ವಿಚಾರ. ಯಾರಲ್ಲಿ ಏನು ಕೇಳಿದರೂ ನಿಮಗೆ ಗೊಂದಲಗಳಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಒಟ್ಟಾಗಿದ್ದೇವೆ. ನಮ್ಮ ಸಮಾಜದ ಹಿತದೃಷ್ಟಿಯಲ್ಲಿ ನಾವು ಸಮಾಜದ ಅದರಲ್ಲಿ ಶ್ರೀಮಂತರಿರ್ಬೋದು, ಬಡವರಿರ್ಬೋದು, ಅದರ ಸಮಾಜದ ಕಟ್ಟ ಕಡೆಯ ಎಲ್ಲ ಮಂದಿಯನ್ನು ಒಂದು ಕಡೆ ಒಗ್ಗಟ್ಟಾಗಿ ಸೇರಿಸುವುದಲ್ಲದೆ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡುವ ಚಿಂತನೆಯಲ್ಲಿ ಈ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿದ್ದೇವೆ. ನಾವು ವಿಭಿನ್ನವಾದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಇರ್ಬೋದು, ರಾಜಕೀಯವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿ ಗುರುತಿಸಿದವರು ಇದ್ದರೂ ಅದು ಅವರವರಿಗೆ ಸೀಮಿತವಾಗಿ ಅವರೆಲ್ಲರೂ ನಮ್ಮ ಒಂದು ಸಮಾಜದ ವಿಶೇಷ ಗುಣ ಏನಿದೆ ಅಂತ ಹೇಳಿದರೆ, ಯಾರು ಯಾವ ಪಕ್ಷದಲ್ಲಿ ಇದ್ದರೂ ಇಡೀ ಸಮಾಜದ ಎಲ್ಲರನ್ನು ಒಂದಾಗಿ ಕೊಂಡೊಯ್ಯುವಂಥ ನಾಯಕತ್ವದ ಗುಣ ನಮ್ಮ ಸಮಾಜಕ್ಕೆ ಖಂಡಿತವಾಗಿದೆ ಅಂತ ಹೇಳುವ ಮಾತುಗಳನ್ನು ಯಾರೊಬ್ಬರ ವಿರುದ್ಧವಾಗಿ ಯಾರೊಬ್ಬರ ವಿಚಾರದಲ್ಲಿ ಗೊಂದಲಗಳಿಲ್ಲದೆ ಎಲ್ಲರನ್ನೂ ಪ್ರೀತಿಸುವಂಥ ಎಲ್ಲರನ್ನೂ ಗೌರವಿಸುವಂಥ ವಿಶೇಷ ಗುಣ ನಮ್ಮ ಬಂಟ ಸಮಾಜಕ್ಕೆ ಇದೆ ಅಂತ ಹೇಳುವಂಥದ್ದನ್ನು ನಾನು ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡುತ್ತಾ, ಆ ದೃಷ್ಟಿಯಲ್ಲಿ ಈ ಬಾರಿ ನಾನು ನೂತನ ಅಧ್ಯಕ್ಷನಾದ ನಂತರ ಮತ್ತು ನೂತನ ಉಳಿದ ಪದಾಧಿಕಾರಿಗಳು, ಇವತ್ತು ದುರ್ಗಾ ಪ್ರಸಾದ್ ರೈ ಅವರು ತಾಲೂಕು ಸಂಚಾಲಕರಾಗಿ, ರಾಜಾ ರಾಧಾಕೃಷ್ಣ ಅಳ್ವಾರವರು ಸಹ ಸಂಚಾಲಕರಾಗಿ, ಗೀತಾ ಮೋಹನ್ ರೈ ಅವರು ಮಹಿಳಾ ಅಧ್ಯಕ್ಷೆಯಾಗಿ, ಅದೇ ರೀತಿ ನಮ್ಮ ಹಿರಿಯರು ದಂಬೆಕಾನ ಸದಾಶಿವರ ಇಂಥ ಒಂದು ದೊಡ್ಡ ಕಾರ್ಯಕಾರಿ ಸಮಿತಿಯ ಜೊತೆಗೂಡಿ ನಮಗೆಲ್ಲರಿಗೂ ಆದ್ದೇನು ಅಂತ ಹೇಳಿದರೆ, ಏನಾದರೂ ಸಮಾಜದಲ್ಲಿ ಮತ್ತೆ ನಾವು ಬದಲಾವಣೆಗಳನ್ನು ತರಬೇಕು, ಈ ಸಮಾಜದಲ್ಲಿ ಸುಧಾರಣೆಗಳನ್ನು ಮಾಡಬೇಕು, ಒಗ್ಗಟ್ಟಿನೊಂದಿಗೆ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳುವ ಚಿಂತನೆಯ ಜೊತೆಯಾಗಿ ವಿಶೇಷವಾಗಿ ನಮ್ಮ ಈ ಕ್ಷೇತ್ರದಲ್ಲಿ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ ಸಹಕಾರದೊಂದಿಗೆ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವ ಚಿಂತನೆಗಳಾಯಿತು. ಇದಕ್ಕೆಲ್ಲ ಹಿರಿಯರು, ಮಾಜಿ ಅಧ್ಯಕ್ಷರುಗಳೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರೆಲ್ಲರ ಪೂರಕ ಅಂದರೆ ಯಾಕೆಂತ ಹೇಳಿದರೆ ನಾವ್ಯಾನೋ ನಮಗೆ ಬೇಕಾಗಿ ಅಂತ ಹೇಳುವ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ವರ್ಷದ ಸಾಲಿಗೆ ನಾವು ಈ ಒಂದು ಆಟಿ ಡೊಂಜಿ ಬಂಟೆರ ಸೇರಿಗೆ ಎನ್ನುವಂಥ ಕಾರ್ಯಕ್ರಮದ ಮೂಲಕ ಈ ಸಮಾಜದ ವಿಶೇಷತೆ ಏನು, ನಮ್ಮ ಆಚಾರಗಳೇನು, ನಮ್ಮ ವಿಚಾರಗಳೇನು, ಅಂದರೆ ನಾವು ಏನು ಮಾಡಬೇಕು ಅಂತ ಇದ್ದೇವೆ ಅಂತ ಹೇಳುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಜೋಡಿಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ 3 ಜನ ದೊಡ್ಡ ಸಾಧಕರು, ಬಂಟ ಸಮಾಜ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದಂಥ ಅನೇಕ ಮಂದಿ ಇದ್ದಾರೆ. ಅವರದ್ದೇ ಆದ ವಿಶೇಷ ಸಾಧನೆಗಳನ್ನು ಗೈದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂಥ ಅನೇಕ ಬಂಟ ಸಮಾಜದ ಪ್ರಮುಖರಿದ್ದಾರೆ. ಅದರಲ್ಲಿ ಈ ಬಾರಿ ನಾವು ಗುರುತಿಸಿಕೊಂಡಂಥವರು ಒಂದನೇದಾಗಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ. ಇವರು ಒಂದು ಕಡೆ ಡಾಕ್ಟರೇಟನ್ನು ಈ ಬಾರಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಡ್ಕೊಂಡು, ಅದಲ್ಲದೆ ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ಸಂದರ್ಭ ಫೆಬ್ರವರಿ 19ನೇ ತಾರೀಕು ಪ್ರಾರಂಭದ ವರ್ಷದಲ್ಲಿ ಸುಮಾರು 2 ಕೋಟಿ ರೂಪಾಯಿಗಳು ಒಂದೇ ದಿನ 2 ಕೋಟಿ ರೂಪಾಯಿಗಳನ್ನು ಸಮಾಜದ ಎಲ್ಲ ವರ್ಗದ ಜನರಿಗೆ, ನಾನು ಅದನ್ನೇ ಉಲ್ಲೇಖ ಮಾಡಿದ್ದು, ಕೇವಲ ಬಂಟ ಸಮಾಜಕ್ಕೆ ಮಾತ್ರ ಅಲ್ಲ, ಬಂಟ ಸಮಾಜದವರಿಗೆ ಸ್ವಲ್ಪ ಹೆಚ್ಚು ಆದ್ಯತೆಯೊಂದಿಗೆ ಎಲ್ಲ ಸಮಾಜದವರಿಗೆ ಆ ಒಂದು ಅವರ ವಿಶೇಷವಾದ ಆರೋಗ್ಯ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಮನೆ ಇರ್ಬೋದು, ಯಾವುದಕ್ಕಾದರೂ ದಾನ ಮಾಡುವಂಥದ್ದು. ಅದು ಪ್ರಸ್ತುತ ಆ ಕೊಡುಗೆ 5 ಕೋಟಿಗಿಂತ ಮಿಗಿಲಾಗಿ ಒಂದು ದಿನದಲ್ಲಿ ಆಗುವಂಥದ್ದು ಒಂದು ದಾನವನ್ನು ಪ್ರಕಾಶ್ ಶೆಟ್ಟಿಯವರು ಮಾಡುವುದಲ್ಲದೆ ಮತ್ತೆ ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿ ದಾನ ಧರ್ಮಗಳ ಮೂಲಕ ತಮ್ಮ ದುಡಿಮೆಯ ಒಂದಂಶವನ್ನು ಸಮಾಜಕ್ಕೆ ಕೊಡುವಂಥ ವ್ಯಕ್ತಿ ಪ್ರಕಾಶ್ ಶೆಟ್ಟಿ. ಸುಮಾರು 10 ಕೋಟಿಗಿಂತ ಮಿಗಿಲಾಗಿ ಇವತ್ತು ದಾನದ ಮೂಲಕ ಪ್ರತಿ ವರ್ಷಕ್ಕೆ 10 ಕೋಟಿಗಿಂತ ಮಿಗಿಲಾಗಿ ದಾನ ಕೊಡುವುದರ ಮೂಲಕ ಗುರುತಿಸಲ್ಪಟ್ಟಂಥ ನಮ್ಮ ಸಮಾಜದ ಹೆಮ್ಮೆಯ ಒಬ್ಬ ಸುಪುತ್ರ ಪ್ರಕಾಶ್ ಶೆಟ್ಟಿಯವರನ್ನು ಅವರ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥ ಸಂದರ್ಭದಲ್ಲಿ ಅವರನ್ನು ನಾವು ಪುತ್ತೂರಿನ ಬಂಟರು ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ವಿಶೇಷವಾಗಿ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಇವತ್ತು ಬ್ರಿಜೇಶ್ ಚೌಟ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಗೊಂಡಿದ್ದಾರೆ. ಹಿಂದೆ ನಳಿನ್ ಕುಮಾರ್ ಅವರಿದ್ದರು, ಈಗ ಬ್ರಿಜೇಶ್ ಚೌಟ ಅವರವರು ನಮ್ಮ ಬಂಟ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಈ ಸಮಾಜವನ್ನು ಈ ಕ್ಷೇತ್ರವನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸುವ ನಿಟ್ಟಿನಲ್ಲಿ ಅವರದ್ದೇ ಆದ ವಿಶೇಷ ಶೈಲಿಯಲ್ಲಿ ಈಗಾಗಲೇ ಲೋಕಸಭೆಯಲ್ಲಿ ಮಾತನಾಡುವುದರ ಮೂಲಕ ಅಥವಾ ಈ ಭಾಗದಲ್ಲಿ ಹಲವು ಸಮಸ್ಯೆಗಳಿಗೆ ಸ್ಪಂದಿಸುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಬಂಟ ಸಮಾಜದ ವಿಶೇಷ ಗುಣವನ್ನು ಅಳವಡಿಸಿಕೊಂಡಂಥ ಬ್ರಿಜೇಶ್ ಚೌಟ ಇವರನ್ನು ಒಂದು ಅತ್ಯಂತ ಗೌರವಯುತವಾಗಿ ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಯಾಗಿ ಮಿತ್ರಂಬಾಡಿ ಜಯರಾಮ್ ರೈ ತಮಗೆಲ್ಲರಿಗೂ ಗೊತ್ತಿದೆ, ನಮಗೆಲ್ಲರಿಗೂ ಯಾವಾಗಲೂ ಬೇಕಾದವರು
ನಮ್ಮಲ್ಲಿ ಯಾರೋ ಯಾವುದೇ ಸಮಾಜದವರು ಇರ್ಬೋದು, ನಾವು ನಮ್ಮ ದುಡಿಮೆಗಾಗಿ ನಮ್ಮ ಬದುಕಿಗಾಗಿ ವಿದೇಶದಲ್ಲಿ ಹೋದರೆ ಮತ್ತೆ ನಮ್ಮ ಕೈಗೆ ಯಾರೋ ಅವರು ಸಿಗೋದಿಲ್ಲ. ಯಾರೇ ಆದರೂ ಸಹ ಅವರ ಬದುಕಾಯಿತು, ಅವರ ಆಸ್ತಿ ಆಯಿತು, ಅವರ ವಿಚಾರಗಳಾದರೆ ಊರಿನ ಬಗ್ಗೆ ಅಥವಾ ಈ ಜನಸಾಮಾನ್ಯರ ಬಗ್ಗೆ, ತನ್ನ ಹುಟ್ಟೂರಿನ ಬಗ್ಗೆ, ತನ್ನ ಕುಟುಂಬದ ಬಗ್ಗೆ, ತನ್ನ ಸಮಾಜದ ಬಗ್ಗೆ ಆಲೋಚನೆ ಮಾಡುವಂಥ ಜನ ಬಹಳ ಕಡಿಮೆ. ಆದರೆ ಮಿತ್ರಂಬಾಡಿ ಜಯರಾಮ್ ರೈ ಅವರು ಇವತ್ತು ವಿದೇಶದಲ್ಲಿ ಒಂದು ಅಧ್ಯಕ್ಷರಾಗಿ ಇಂಡಿಯಾ ಸೋಷಿಯಲ್ ಕಲ್ಚರಲ್ ಸೆಂಟರ್ ಅಬುಧಾಬಿ, ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವುದಲ್ಲದೆ ಈ ಹಿಂದಿನ ಅನೇಕ ವರ್ಷಗಳಲ್ಲೂ ಸಹ ಪುತ್ತೂರಿನ ನಿಕಟವಾದ ಸಂಬಂಧವನ್ನು ಇಟ್ಟುಕೊಂಡು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಳ್ಳುವುದಲ್ಲದೆ, ಆರ್ಯಭಟ ಪ್ರಶಸ್ತಿಯನ್ನು ಪಡ್ಕೊಳ್ಳುವುದಲ್ಲದೆ, ಪುತ್ತೂರಿನ ಹಲವು ಸಂಘ ಸಂಸ್ಥೆಗಳಿಗೆ ಅವರದ್ದೇ ಆದ ವಿಶೇಷವಾದ ಕೊಡುಗೆಗಳನ್ನು ಕೊಡುವುದಲ್ಲದೆ ಇವತ್ತು ಎಲ್ಲರ ಪ್ರೀತಿಗೆ ಮೆಚ್ಚುಗೆಯಾದಂಥ ವ್ಯಕ್ತಿ ಜಯರಾಮ್ ರೈ ಮಿತ್ರಂಪಾಡಿ. ಅವರನ್ನು ಇದೇ ಸಾಲಿನಲ್ಲಿ ನಾವು ಅವರ ಉನ್ನತವಾದ ಹುದ್ದೆ ಮತ್ತು ಅವರ ವಿಶೇಷವಾದ ಗುಣಗಳಿಗಾಗಿ ಅವರನ್ನು ಗೌರವಿಸುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಅದೆಲ್ಲವೂ ಒಂದು ಕಡೆ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ವಿಜೃಂಭಣೆಯಲ್ಲಿ ಆಗುವುದರ ಜೊತೆಯಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿಗಳನ್ನು ಬರಮಾಡಿಸಿದ್ದೇವೆ. ಶಾಸಕರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಶೋಕ್ ಕುಮಾರ್ ರೈ ಅವರು, ಅದೇ ರೀತಿ ಅಜಿತ್ ಕುಮಾರ್ ರೈ ಮಾಲಾಡಿಯವರು, ಅದೇ ರೀತಿ ಕನ್ಯಾನ ಸದಾಶಿವ ಶೆಟ್ಟಿಯವರು, ಈ ಸಮಾಜದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಗೈದಂಥ ವ್ಯಕ್ತಿಗಳು, ಅದೇ ರೀತಿ ಐಕಳ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿಯವರು, ಅದೇ ರೀತಿ ಮೋಹನ್ ಆಳ್ವ ಇನ್ನೋರ್ವ ಸಾಧಕ ಇವರು, ಅದೇ ರೀತಿ ಶ್ರವಣೂರು ಸೀತಾರಾಮರಯ್ಯವರು, ಈ ಎಲ್ಲ ಸಾಧಕರ ಜೊತೆಯಾಗಿ ಈ ಕಾರ್ಯಕ್ರಮ ಅತ್ಯಂತ ವೈಭವದ ಪೂರ್ವಕವಾಗಿ ನಡೀಲಿಕ್ಕಿದೆ. ಜೊತೆಯಾಗಿ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ನಾವು ಪ್ರತಿ ವರ್ಷ ಈ ಬಂಟರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ವಿಶೇಷವಾಗಿ ಗುರುತಿಸಿಕೊಳ್ಬೇಕು ಅಂತ ಹೇಳುವಂಥ ಒಂದು ಯೋಜನೆಯನ್ನು ನಮ್ಮ ಸಮಾಜ ಹಾಕಿಕೊಂಡು ಬಂದಿದೆ ಹಿಂದಿನಿಂದಲೇ. ಅದನ್ನು ಮುಂದುವರಿಸಿಕೊಂಡು ಈಗ ನಾವು ಮತ್ತೆ ಈ ಬಾರಿ ಸುಮಾರು 13 ವರ್ಗದಲ್ಲಿ 14 ಜನರಿಗೆ ವಿಶೇಷವಾಗಿ ಈ ವರ್ಷ ಅಂದರೆ ಈ ವರ್ಷದಲ್ಲಿ ಈ ಹಿಂದಿನ ಎಲ್ಲ ಸಾಧನೆಗಳನ್ನು ಪರಿಗಣಿಸಿ ಈ ವರ್ಷದಲ್ಲಿ ಅವರನ್ನು ಗೌರವಿಸುವಂಥ ಚಿನ್ನದ ಪದಕ ಕೊಟ್ಟು ಅವರನ್ನು ಗೌರವಿಸುವಂಥ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದರಲ್ಲಿ ಈ ಬಾರಿ 14 ಮಂದಿ, ಅದು ಒಂದೊಂದು ಕ್ಷೇತ್ರದಲ್ಲಿ. ಇದರ ಮುಖ್ಯ ಏನು ಅಂತೇಳಿ ಇಲ್ಲಿ ನಾವು ಹೇಳಿದ್ದೇವೆ, ಪ್ರಾಯೋಜಕರು ಯಾರು ಅಂತೇಳಿ. 13 ಪ್ರಾಯೋಜಕರು 2 ಲಕ್ಷ ರೂಪಾಯಿಗಳನ್ನು ಡೆಪಾಸಿಟ್ ಇಟ್ಟು, ಆ ಡೆಪಾಸಿಟಿನ ಬಡ್ಡಿಯಲ್ಲಿ ಒಂದು ವರ್ಷಕ್ಕೆ ಬರುವ ಬಡ್ಡಿ ಸುಮಾರು ಅಂದಾಜು 20,000ದ ಒಳಗೆ ಈ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿದೆ ಈ ಹಣ. ಆ ಹಣದಲ್ಲಿ ಅವರನ್ನು ಅಷ್ಟು ಮೌಲ್ಯದಲ್ಲಿ ಅವರಿಗೆ ಚಿನ್ನದ ಪದಕ ಕೊಟ್ಟು ಅವರನ್ನು ಅತ್ಯಂತ ಗೌರವಯುತವಾಗಿ ಗೌರವಿಸುವಂಥ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಈ ಬಾರಿ ವಿಶೇಷವಾಗಿ ಪ್ರಥಮ ಬಾರಿಗೆ 2 ಪ್ರಶಸ್ತಿಗಳು ಸೇರಿಕೊಂಡಿದೆ. ಒಂದು ನನ್ನ ತಂದೆ ಮತ್ತು ತಾಯಿಯ ಹೆಸರಿನಲ್ಲಿ ಬಂಟ ಶಿರೋಮಣಿ ಎನ್ನುವಂಥ ಪ್ರಶಸ್ತಿಯನ್ನು ಈ ಬಾರಿ ನಾವು ಅಶೋಕ್ ಕುಮಾರ್ ರೈ ಅವರಿಗೆ ಕೊಡ್ತಾ ಇದ್ದೇವೆ. ಅಂದರೆ ಅವರು ಈ ವರ್ಷದ ಕಳೆದ ಬಾರಿ ಶಾಸಕರಾಗಿ 1 ವರ್ಷದಲ್ಲಿ ಸಮಗ್ರವಾದ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಯತ್ತ, ಇದರಲ್ಲಿ ಯಾವುದೇ ರಾಜಕೀಯ ವಿಚಾರಗಳು ಬರುವುದಿಲ್ಲ, ಅವರ ಒಂದು ವ್ಯಕ್ತಿಯ ಸಾಧನೆ ಏನು ಅಂತ ಹೇಳುವಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸುವಾಗ ಆ ಸಾಧನೆಗೋಸ್ಕರ ಈ ವರ್ಷ ಅವರನ್ನು ಗುರುತಿಸುವಂಥದ್ದು. ಅದೇ ರೀತಿ ಇನ್ನೊಂದು ಕಡಮಜಲ ಸುಭಾಷ್ ರೈ ಅವರು ಈ ಪುತ್ತೂರಿನಲ್ಲಿ ಇದಕ್ಕೆ ಚಾಲನೆ ಕೊಟ್ಟವರು. ಅವರದ್ದು 9ನೇ ವರ್ಷದ ಈ ಪ್ರಶಸ್ತಿ. ಅದು ಕೃಷಿ ಕ್ಷೇತ್ರದಲ್ಲಿ ಬಂಟ ಸಮಾಜದಲ್ಲಿ ಯಾರೊಬ್ಬ ದೊಡ್ಡ ಸಾಧಕನಾಗಿ ಕೆಲಸ ಮಾಡಿದರೆ, ಅಂದರೆ ವಿಶೇಷವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರೆ ಅವರನ್ನು ಗುರುತಿಸುವಂಥ ಕಾರ್ಯ 9 ವರ್ಷಗಳಿಂದ ಆಗಿದೆ. ಅದನ್ನು ಈ ಬಾರಿ ನಾವು ಹರಿಯಡ್ಕ ಕೃಷ್ಣ ರೈ ಅವರದ್ದೇ ಒಂದು ಕೃಷಿಯನ್ನು ನಾವೆಲ್ಲ ನೋಡಿದ್ದೇವೆ. ಅವರ ಗದ್ದೆ ಬೇಸಾಯ ಇರ್ಬೋದು. ಇಂಥ ಒಂದು ವಿಶೇಷವಾದ ಕೃಷಿಕ ರೈತನನ್ನು ಗುರುತಿಸುವಂಥ ಯೋಜನೆಯನ್ನು ನಾವು ಈ ರೀತಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಬೇರೆ ಬೇರೆ ಇವತ್ತು ಮತ್ತೊಂದು ಈ ಬಾರಿ ನಮ್ಮ ಬಂಟರಯಾನೆ ನಾಡವರ ತಾಲೂಕು ಸಮಿತಿಯ ಸಂಚಾಲಕರಾಗಿ ದುರ್ಗಾ ಪ್ರಸಾದ್ ರೈ ಅವರು ಮತ್ತು ನಾನು ಈಗಾಗಲೇ ಹೇಳಿದಂತೆ ಸಾಜ ರಾಧಾಕೃಷ್ಣರವರು, ಇವರಿಗೂ ಒಂದು ಕಲ್ಪನೆ ಆಯಿತು. ಇವರು ಅಧಿಕಾರ ವಹಿಸಿಕೊಂಡ ದಿನವೇ ಒಂದು ಆಲೋಚನೆಯನ್ನು ಮಾಡಿದರು. ನಾವು ಮಾತೃ ಅಂತೇಳಿ ತಾಯಿ ಸ್ಥಾನದಲ್ಲಿರುವಂಥ ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘದ ಸಹ ಸಂಚಾಲಕರಾಗಿ ನಮಗೆ ಮಾತೃವನ್ನು ಒಂದು ಗುರುತಿಸಬೇಕು ಅಂತೇಳಿ, ಅಂದರೆ ಒಂದು ತಾಯಿಯನ್ನು ಗುರುತಿಸಬೇಕು, ಯಾರೋ ಒಂದು ಸಾಧನೆ ಮಾಡಿದಂಥ ತಾಯಿಯನ್ನು ಗುರುತಿಸಬೇಕು ಅಂತ ಹೇಳುವಾಗ ಆಲೋಚನೆಗೆ ಬಂದದ್ದು. ಅದರ ಬಗ್ಗೆ ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟಾಗ ಯಾರನ್ನು ಗುರುತಿಸಿದ್ದು ಅಂತ ಹೇಳುವಾಗ ವಿಚಾರಗಳು 2 ಬಂತಲ್ಲಿ. ಒಂದು ಕಡೆ ಶಕುಂತಲಾ ಶೆಟ್ಟಿಯವರು, ಇನ್ನೊಂದು ಕಡೆ ಮಲ್ಲಿಕಾ ಪ್ರಸಾದ್ ಭಂಡಾರಿಯವರು.
ಎರಡೂ ಜನ ಮಹಿಳಾ ಸಾಧಕಿಯರಾಗಿ ಪುತ್ತೂರಲ್ಲಿ ಶಾಸಕಿಯರಾಗಿ ಕೆಲಸ ಮಾಡಿದವರು ಮತ್ತು ಸಮಾಜದಲ್ಲಿ ಹಲವು ಸಂಘ ಸಂಸ್ಥೆಗಳ ಜೊತೆಯಾಗಿ ಕೆಲಸ ಮಾಡಿದವರು. ಯಾವ ವಿವಾದಗಳಿಲ್ಲದೆ ಈ ಪ್ರಥಮ ಸಾಲಿನಲ್ಲಿ 2 ಮಹಿಳೆಯರನ್ನು ಒಂದೇ ಅಂದರೆ ಇನ್ನು ಭರವಸೆಗೆ ಇಡುವುದು ಬೇಡ, ಈ ಇಬ್ಬರ ಸಾಧನೆಯನ್ನು ಒಂದಾಗಿ ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನು ನಮ್ಮ ಎಲ್ಲರೂ ಹಿರಿಯರೆಲ್ಲ ಕೊಟ್ಟರು. ಯಾಕಂದರೆ ಯಾರಿಗೂ ವಿವಾದ ಬೇಡ, ಇಬ್ಬರನ್ನು ಗುರುತಿಸುವ ಅಂಥೇಳಿ. ಬೇರೆ ಎಲ್ಲ ಪ್ರಶಸ್ತಿಗಳು ಒಬ್ಬೊಬ್ಬರಿಗೆ ಮಾತ್ರ, ಇದರಲ್ಲಿ ಮಾತ್ರ ಇಬ್ಬರನ್ನು ಈ ವರ್ಷ ನಾವು ಗುರುತಿಸ್ತಾ ಇದ್ದೇವೆ. ಹಾಗಾಗಿ ಮತ್ತೆ ಕ್ರೀಡಾ ಕ್ಷೇತ್ರದಲ್ಲಿ ನಾವು ಮಂಗಳೂರಿನ ಸುನೀಲ್ ಕುಮಾರ್ ಶೆಟ್ಟಿ ಅವರನ್ನು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಸಹಕಾರಿ ಕ್ಷೇತ್ರದಲ್ಲಿ ಅದೇ ಮಂಗಳೂರು ಅಂದರೆ ಈಗ ಮಂಗಳೂರಲ್ಲಿದ್ದಾರೆ, ಇದೆಲ್ಲ ಪುತ್ತೂರಿನವರೇ. ನಾವು ಬೇರೆ ಹೊರಗಿನವರನ್ನು ಪುತ್ತೂರು ತಾಲೂಕು ಬಿಟ್ಟು ಇದರಲ್ಲಿ ನಾವು ಪ್ರಶಸ್ತಿಗೆ ಯಾರನ್ನು ಪರಿಗಣಿಸುವುದಿಲ್ಲ. ಸವಣೂರು ಸೀತಾರಾಮರಯ್ಯ ಅವರ ಸಹಕಾರಿ ರತ್ನ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಇವತ್ತು ಬಂಟಸಿರಿ ಬ್ಯಾಂಕಿನ ಸ್ಥಾಪಕರು ಆದಂಥ ನುಳಿಯಾಲು ಜಗನ್ನಾಥರಯ್ಯ ಅವರನ್ನು ನಾವು ಗುರುತಿಸ್ತಾ ಇದ್ದೇವೆ. ವೈದ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂಥ ಹಿರಿಯ ವೈದ್ಯರಾದಂಥ AK ರಯ್ಯ ಅವರನ್ನು ನಾವು ಗುರುತಿಸ್ತಾ ಇದ್ದೇವೆ. ಸಮಾಜ ಸೇವೆಯಲ್ಲಿ ನಾವು ಅದಕ್ಕೆ ಬೇರೆ ಬೇರೆ ಪ್ರಾಯೋಜಕರೆಲ್ಲ ಇದ್ದಾರೆ, ನಾವು ಪಟ್ಟಿಯಲ್ಲಿ ಕೊಟ್ಟಿದ್ದೇವೆ. ಪ್ರಾಯೋಜಕರಾಗಿ ಇದ್ದವರ ಹೆಸರನ್ನು ನಾವು ಇಲ್ಲಿ ಉಲ್ಲೇಖಿಸಿದ್ದೇವೆ. ಮತ್ತು ಕೊಡಂಕೆರೆ ಸೀನಪ್ಪರೈ ಪುದುಕಾಡಿ ಇವರನ್ನು ನಾವು ಸಮಾಜ ಸೇವೆಯಲ್ಲಿ ಗುರುತಿಸಿದ್ದೇವೆ. ಅದೇ ಸಂತೋಷ್ ರೈ ನುಳಿಯಾಲು ಇವರನ್ನು ಉದ್ಯಮ ಕ್ಷೇತ್ರದಲ್ಲಿ ಪುರಂದರ್ ರೈ ಅವರು ಕೊಟ್ಟಂಥ ಇದರಲ್ಲಿ ನಾವು ಅವರನ್ನು ಗುರುತಿಸ್ತಾ ಇದ್ದೇವೆ. ಮತ್ತು ದೇಶ ಸೇವೆ ಮಾಡಿದಂಥ ವಸಂತರಯ್ಯ ಅವರನ್ನು ನಾವು ಈ ಸಾಲಿನಲ್ಲಿ ಸನ್ಮಾನಿಸಲಿದ್ದೇವೆ. ಮತ್ತು ಶಿಕ್ಷಕರಾಗಿ ಇತ್ತೀಚೆಗೆ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ದೊಡ್ಡ ಒಂದು ಸಾಧನೆಯನ್ನು ಮಾಡಿ ಆ ಸಂಸ್ಥೆಯನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿದಂಥ ಸತೀಶ್ ರೈ ಅವರು ಈ ಬಾರಿ ಪ್ರಶಸ್ತಿಗೆ ಭಾಜನರಾದವರು, ಅವರನ್ನು ನಾವು ಗುರುತಿಸ್ತಾ ಇದ್ದೇವೆ. ಮತ್ತೊಂದು ಮಹಿಳೆ ಆಶಾ ಶಂಕರ್ ಭಂಡಾರಿ ಅವರು, ಇವರು ಡಿಂಬ್ರಿ, ಇವರು ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಒಂದು ಉದ್ಯೋಗದಲ್ಲಿರುವಂಥವ್ರು ಬೆಂಗಳೂರಲ್ಲಿ, ಆದರೆ ಕೃಷಿಯನ್ನು ಬಹಳ ನೆಚ್ಚಿಕೊಂಡಂಥವರು. ಈ ಬಾರಿ 1,000 ಗಿಡಗಳನ್ನು ಇದರಲ್ಲಿ ಹೇಗೆ ಅವರನ್ನು ಗುರುತಿಸಿದ್ದು ಅಂತೇಳಿ ಅರಣ್ಯ ಇಲಾಖೆಯಿಂದ 1,000 ಅಂದರೆ ಈ ಹುಡುಕಿದೆ. ಯಾಕಂತೇಳಿದ್ರೆ ಈ ಪ್ರಶಸ್ತಿಯನ್ನು ಕೊಡಬೇಕು ಅಂದಿದ್ರೆ ಎಲ್ಲೆಲ್ಲಿ ಯಾರ್ಯಾರು ಕೃಷಿ ಮಾಡಿದ್ದಾರೆ ಅಂತ ಹುಡುಕುವ ಬದಲಾಗಿ ಅರಣ್ಯ ಇಲಾಖೆಯಿಂದ ಯಾರು ಎಷ್ಟು ಗಿಡ ತಗೊಂಡೋಗಿದ್ದಾರೆ ಅಂತ ಹೇಳುವಂಥ ಪ್ರಶ್ನೆ ಬಂದಾಗ ಪ್ರವೀಣ್ ಶೆಟ್ಟಿ ಅವರು ನಮ್ಮ ACF ಸುಳ್ಯ ಅವರು ಹುಡುಕಿ ಕೊಟ್ಟರು. 1,000 ಗಿಡವನ್ನು ಆಶಾ ಭಂಡಾರಿ ಅವರು ಕೊಂಡೋಗಿದ್ದಾರೆ. ಕೊಂಡು ಹೋಗಿ ಏನು ಮಾಡಿದ್ದಾರೆ, ಮನೇಲಿಟ್ಟಿದ್ದಾರೆ ನೆಟ್ಟಿದ್ದಾರೆ ಅಂತ ಹೇಳುವಾಗ ಎಲ್ಲ ನೆಟ್ಟಿದ್ದಾರೆ. ಹಾಗಾಗಿ ಅವರನ್ನು ನಮಗೆ ಒಂದು ರೀತಿ ಅಚ್ಚರಿ ಆಯಿತು, ಆಶಾ ಭಂಡಾರಿ ಅವರಿಗೆ ಅರಣ್ಯ ಮಿತ್ರ ಪ್ರಶಸ್ತಿ ಹೇಗೆ ಹೋಗ್ತದೆ ಅಂತೇಳಿ. ಆಗ ಆ್ಯಕ್ಚುಲಿ ಅವರು ಆ ಒಂದು ಕ್ಷೇತ್ರದಲ್ಲಿ ನಾವು ಖುದ್ದು ಹೋಗಿ ನೋಡಿದ್ದೇವೆ. ಅವರು ಸಹ ಅದಕ್ಕೆ ಹರ್ಹರೆ ಖಂಡಿತವಾಗಿ ಹರ್ಹರೆ. ಎಲ್ಲ ಅವರ ಎಲ್ಲೆಲ್ಲ ಜಾಗ ಉಂಟು ಅಲ್ಲೆಲ್ಲ ಸ್ವಂತ ಜಾಗದಲ್ಲಿ ನೆಟ್ಟಿದ್ದಾರೆ. ದಿಂಬ್ರಿ ಕುರಿಯದಲ್ಲಿ. ಹಾಗೆ ಅವರನ್ನು ನಾವು ಈ ಸಾಲಿನಲ್ಲಿ ಗುರುತಿಸಿದ್ದೇವೆ. ಮತ್ತು 2 ಜನ ಹೆಣ್ಮಕ್ಳು ವಿದ್ಯಾರ್ಥಿನಿಯರು, 2 ಹೆಣ್ಮಕ್ಳು ನಮ್ಮ ಬಂಟ ಸಮಾಜ ಮಾತೃ ಸಮಾಜ ಅಂತ ಹೇಳುವಾಗೆ ಮಹಿಳೆಯರಿಗೆ ಹೆಚ್ಚು ಪ್ರಾಧಾನ್ಯತೆ ಒಂದು ಕಡೆ ಇರುವ ಜೊತೆಯಾಗಿ ಇಲ್ಲಿ ಅಂಕಗಳು ತೆಗೆಯುವುದಲ್ಲಿಯೂ ಸಹ ಅವರು ಬಿಟ್ಟು ಕೊಡಲಿಲ್ಲ. PUCಯಲ್ಲಿ 600ರಲ್ಲಿ 588 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿ ಧನುಜ. ಇವಳು ನಮ್ಮ ಬಂಟ ಸಮಾಜದ ಬೆಂಗಳೂರಿನ ವಿದ್ಯಾಸಂಸ್ಥೆಯಲ್ಲಿ, ಅಂದರೆ ಇಲ್ಲಿಂದ ಉಚಿತವಾಗಿ ಅವಳಿಗೆ SLC ಆದ ನಂತರ ಕಳಿಸಿಕೊಟ್ಟಿದ್ದೆವು. ಅಲ್ಲಿ ಹೋಗಿಯೂ ಸಹ ಆ ಸಂಸ್ಥೆಯಲ್ಲಿ ಹೈಯೆಸ್ಟ್ ಮಾರ್ಕ್ ಅಲ್ಲದೆ ಈಗ ಪ್ರಸ್ತುತ ಪುತ್ತೂರು ತಾಲೂಕು ಕಡಬ ಒಳಪಟ್ಟಂಥ ನಮ್ಮ ತಾಲೂಕು ಬಂಟರ ಸಂಘದಲ್ಲಿ ಅತ್ಯಂತ ಗರಿಷ್ಠ ಅಂಕ ಪಡೆದಂಥ ವಿದ್ಯಾರ್ಥಿನಿ. ಅವಳಿಗೂ ಚಿನ್ನದ ಪದಕ ಕೊಟ್ಟು ನಾವು ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿನಿಗೆ ಅದು ನಮ್ಮ ಹರಿಹರ ಚಿಕ್ಕಪ್ಪ ನಾಯ್ಕ ಅವರು ಈ ಪ್ರಶಸ್ತಿಯನ್ನು ಕೊಡ್ತಾ ಅದಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಇನ್ನೊಂದು ವಿದ್ಯಾರ್ಥಿನಿ 10ನೇ ತರಗತಿಯಲ್ಲಿ 625ರಲ್ಲಿ 619 ಅಂಕಗಳನ್ನು ಪಡೆದಿದ್ದಾಳೆ ಈ ಬಾರಿ. ಅವಳು ಅತ್ಯಂತ ಗರಿಷ್ಠ ಅಂಕ ಪಡೆದಂಥ ಸ್ವಸ್ತಿ. ಅವರಿಗೆ ಚನ್ನಲ ತಿಮ್ಮಪ್ಪ ಶೆಟ್ಟಿ ಅವರು ಈ ಒಂದು ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಹಾಗೆ ಉಳಿದ ಎಲ್ಲ ಪ್ರಾಯೋಜಕರ ಹೆಸರನ್ನು ನಾನು ಉಲ್ಲೇಖ ಮಾಡಿದೆ. ಹಾಗೆ ಈ ಎಲ್ಲ ಪ್ರಶಸ್ತಿಗಳನ್ನು ನಾವು ಭಾಳ ಅದ್ಧೂರಿಯಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ, ಅಂದರೆ ವರ್ಷದಿಂದ ವರ್ಷಕ್ಕೆ ಇದಕ್ಕೊಂದು ಹೆಚ್ಚು ಮಹತ್ವಗಳು ಬರಬೇಕು. ಮತ್ತೆ ಈ ಸಮಾಜದಲ್ಲಿ ಈ ರೀತಿಯ ಅಲ್ಲಿ ತೊಡಗಿಸಿಕೊಳ್ಳುವವರು ಮುಂದೆ ಬರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ. ಯಾಕಂದರೆ ಒಬ್ಬ ಪ್ರಶಸ್ತಿಗೆ ಭಾಜನ ಆಗಬೇಕು ಅಂದರೆ ಅದರ ಹಿಂದಿನ ಶ್ರಮ ತುಂಬ ಇರ್ತದೆ.
ಮತ್ತೆ ಉಳಿದವರಿಗೂ ಅದೊಂದು ಪ್ರೇರಣೆ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಈ ರೀತಿ ಚಿನ್ನದ ಪದಕವನ್ನು ಕೊಟ್ಟು ಅತ್ಯಂತ ವೈಭವಿತವಾಗಿ ಅದಕ್ಕೆ ಇಷ್ಟೆಲ್ಲ ಮಾನ್ಯತೆಗಳನ್ನು ಕೊಟ್ಟು ನಾವು ಅವರನ್ನು ಗುರುತಿಸ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ. ಅವರು ಒಂದು ವರ್ಷಕ್ಕೆ ಇದು ಮುಗಿಯುವುದಿಲ್ಲ. ಇದು ಮುಂದಿನ ದಿನಗಳಲ್ಲೂ ಮತ್ತೆ ಬರುವ ವರ್ಷಕ್ಕೆ ಪೈಪೋಟಿಗಳು ಪ್ರಾರಂಭ ಆಗುವಂಥದ್ದು. ಅಂದರೆ ಈ ಸಮಾಜದಲ್ಲಿ ಯಾವುದೇ ಕ್ಷೇತ್ರದಲ್ಲೂ ಸಹ ಕೆಲಸ ಮಾಡುವಂಥ ಪೈಪೋಟಿಗಳು ಬರಬೇಕು. ನಾನೂ ಇಂಥ ಒಂದು ಸ್ಥಾನಮಾನ ಚಿನ್ನದ ಪದಕವನ್ನು ಪಡ್ಕೊಳ್ಳಬೇಕು ಅಂತ ಹೇಳುವ ಪೈಪೋಟಿಗಳು ಬಂದಾಗ ಅವರಿಗೂ ಸಮಾಜಕ್ಕೂ ಎಲ್ಲರಿಗೂ ಅದರಿಂದ ಒಳ್ಳೆಯದಾಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಈ ರೀತಿ ನಾವು ಈ ಕಾರ್ಯಕ್ರಮಗಳೆಲ್ಲವನ್ನು ಹಮ್ಮಿಕೊಂಡಿದ್ದೇವೆ. ಒಟ್ಟು ಇನ್ನೂ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಮತ್ತಷ್ಟು ನಮ್ಮ ಮುಂದಿನ ವರ್ಷಗಳಲ್ಲಿ ಈ ರೀತಿ 2 ಲಕ್ಷನ ಅದಕ್ಕೆ ಎಷ್ಟು ಹಣ ಬೇಕು ಅದನ್ನು ಕ್ರೋಢೀಕರಿಸಿ ಬೇರೆ ಬೇರೆ ವಿಭಾಗದಲ್ಲಿ ಕೊಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಈಗ ನಾವು ಮುಂದಿನ ವರ್ಷ ನಮ್ಮದಿದೆ ಅಂತೇಳಿ ಈಗಲೇ ಪ್ರಸ್ತಾವನೆಗಳು ಬರ್ತಾ ಇದೆ. ಅಂದರೆ ಅದೊಂದು ರೀತಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡುವವರನ್ನು ಗುರುತಿಸುವಂಥ ಕೆಲಸ ನಮ್ಮ ಸಮಾಜದ ಮೂಲಕ ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿದ್ದೇವೆ. ಆಮಂತ್ರಣ ಪತ್ರಿಕೆಯಲ್ಲಿ ಎಲ್ಲ ವಿಚಾರಗಳಿದೆ. 3 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದು ನಾಟ್ಯ ಧಾರೆ ಎನ್ನುವಂಥ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ಅದೇ ರೀತಿ 3 ಗಂಟೆಯಿಂದ 4 ಗಂಟೆಯ ತನಕ 4 ಗಂಟೆಯಿಂದ 5 ಗಂಟೆಯ ತನಕ ಯಕ್ಷ ಹಾಸ್ಯ ವೈಭವ ಎನ್ನುವಂಥ ಪ್ರಶಾಂತ್ ರೈ ಮುಂಡಾಳ ಮತ್ತು ಪ್ರಖ್ಯಾತ್ ಶೆಟ್ಟಿ ಅಳಿಕೆ ಇವರ ಹಿಮ್ಮೇಳದಲ್ಲಿ ಈ ಕಾರ್ಯಕ್ರಮಗಳು ಭಾಳ ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ 5 ಗಂಟೆಯ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗುವಾಗ ಹಾಲ್ ತುಂಬುತ್ತದೆ. ಎಲ್ಲ ಫಲಹಾರದ ವ್ಯವಸ್ಥೆಯನ್ನು ಸಂಜೆಯೂ ಮಾಡಿದ್ದೇವೆ. ಬರುವಾಗ ಕುಡಿಯುವ ಪಾನೀಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಂತರದ 5 ಗಂಟೆಯಿಂದ ನಮ್ಮ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 8-8:30 ಗಂಟೆಗೆ ಕಾರ್ಯಕ್ರಮವನ್ನು ಮುಗಿಸುವಂಥ ಇದಲ್ಲ. ಯಾಕಂದರೆ ಇಡೀ ತಾಲೂಕಿನಿಂದ ಎಲ್ಲ ಬರುವವರಿದ್ದಾರೆ. ಅದರ ಜೊತೆಯಾಗಿ ವಿಶೇಷವಾಗಿ ನಾವು ಇನ್ನೊಂದು ವಿಶೇಷ ಅಂತೇಳಿದರೆ ಈ ಆಮಂತ್ರಣ ಪತ್ರಿಕೆ ಪ್ರತಿ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ನಾವೆಲ್ಲ ಅದರಲ್ಲಿ ಕೈ ಜೋಡಿಸಿದ್ದೇವೆ. ಯಾಕಂತೇಳಿದರೆ ನಾವು ಕೇವಲ ಒಂದು ಸೀಮಿತ ಜನರಿಗೆ ಮಾತ್ರ, ಈ ಬಂಟ ಸಮಾಜದಲ್ಲಿ ಒಂದು ಅಪವಾದ ಇತ್ತು ನಮಗೆ, ಅದು ಶ್ರೀಮಂತರಿಗೆ ಮಾತ್ರ, ಅದು ಕೆಲವರಿಗೆ ಮಾತ್ರ ಅಂತ ಹೇಳುವಂಥದ್ದು. ಅದನ್ನು ಬಿಟ್ಟು ನಮ್ಮ ಉದ್ದೇಶ ನಾವು ಇದರಲ್ಲಿ ಸೇರಿಕೊಳ್ಳುವವರಿಗೆ ಮಾತ್ರ ಇದು ಬೇಕಾಗಿಲ್ಲ, ಇಡೀ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವೆಲ್ಲ ಅದರಲ್ಲಿ ನಮ್ಮ ಸಮಯವನ್ನು ಇದಕ್ಕಾಗಿ ವಿನಿಯೋಗಿಸಿ ನಾವು ಸೇರ್ತೇವೆ ಹೊರತು ನಮಗೆ ಅದರಲ್ಲಿ ಅದೇನು ಆಗಬೇಕಾಗಿ ಯಾರಿಗೂ ಇಲ್ಲ. ನಾವೆಲ್ಲ ನಮ್ಮ ಕೈಯಿಂದ ಖರ್ಚು ಮಾಡಿ ನಾವು ಅದರಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳುವ ಉದ್ದೇಶದಲ್ಲಿ. ಹಾಗಾಗಿ ಎಲ್ಲರೂ ಇದರಲ್ಲಿ ಸೇರಬೇಕು ಅಂತ ಹೇಳುವಂಥ ಸುಮಾರು ಈಗಾಗಲೇ ನಾವು ಮತ್ತೊಂದು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ನಾನು ಅಧ್ಯಕ್ಷನಾದ ಕೂಡಲೇ ನಾವೆಲ್ಲ ಒಂದು ತೀರ್ಮಾನ ಮಾಡಿದೆವು. ಇಡೀ ಬಂಟ ಸಮಾಜ ಅಂತ ಹೇಳಿದರೆ ನಮ್ಮಲ್ಲಿ ಸಮೀಕ್ಷೆಗಳಾಗಬೇಕು. ಆ ಸಮಾಜ ಯಾವ ಸ್ಥಿತಿಗತಿಗಳಲ್ಲಿದೆ ಅಂತ. ಒಟ್ಟು ಪುತ್ತೂರು ತಾಲೂಕು ಕಡಬ ಅಂದರೆ ಇಂದಿನ ಪುತ್ತೂರು ತಾಲೂಕು, ಇದರಲ್ಲಿ ಎಷ್ಟು ಬಂಟ ಮನೆಗಳಿದೆ ಅಂತ ಹೇಳುವಂಥದ್ದು ನಮಗೆ ಸ್ಪಷ್ಟವಾದ ಮಾಹಿತಿ ಇರಲಿಲ್ಲ. ಸತ್ಯವಾಗಿ ನಾನು ಹೇಳಲೇಬೇಕಾಗ್ತದೆ. ಅಂದರೆ ನಾವು ಹಿಂದಿನವರು ಮಾಡಿದರು ಎಲ್ಲ ಮಾಡುವಂಥದ್ದು 1 ವರ್ಷದ ಕಾರ್ಯಕ್ರಮ 2 ವರ್ಷದ ಕಾರ್ಯಕ್ರಮ ಅಂತ ಬಿಟ್ಟರೆ ನಮ್ಮಲ್ಲಿ ಯಾವುದೇ ಒಂದು ಯೋಜನೆಯನ್ನು ತರಬೇಕು ಅಂದಿದ್ರೆ ನಮ್ಮ ಸ್ಥಿತಿಗತಿಗಳು ಹೇಗಿದೆ, ಎಷ್ಟು ಜನ APL, ಎಷ್ಟು ಜನ BPL, ಯಾವ ಸ್ಥಿತಿಗತಿಯಲ್ಲಿ, ಎಷ್ಟು ಜನ ಊರಲ್ಲಿದ್ದಾರೆ, ಎಷ್ಟು ಜನ ಹೊರಗಿದ್ದಾರೆ, ಅಥವಾ ಅವರು ಏನು ಅಂತ ಹೇಳುವಂಥ ಅವರ ಸಂಪರ್ಕ ನಂಬರ್ಗಳು ನಮಗೆ ಇಲ್ಲದಿದ್ದರೆ ಏನು ಅಂದರೆ ನಾವು ಏನು ಮಾಡ್ತೇವೆ, ನಾವೇ ಒಂದು 500 ಮನೆಯವರು 500 ಕೂಟದವರು ಸೇರ್ತೇವೆ, ನಾವೊಂದು ಕಾರ್ಯಕ್ರಮ ಮಾಡ್ತೇವೆ, ಬಂಟ ಸಮಾಜದ ಏನೋ ಮಾಡಿದ್ದೇವೆ ಅಂತ ಹೇಳುವ ಅದಲ್ಲ ಉದ್ದೇಶ. ಇಡೀ ಸಮಾಜವನ್ನು ಒಂದಾಗಿ ಒಗ್ಗಟ್ಟಾಗಿ ಒಟ್ಟಿಗೆ ತರುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಫಾರ್ಮ್ಯಾಟ್ ಎಲ್ಲ ಗ್ರಾಮಗಳಿಗೆ ಹೋಗಿದೆ. ಎಲ್ಲ ಭಾಗದಲ್ಲಿ ಸಮೀಕ್ಷೆಗಳು ಈಗ ವರದಿಯನ್ನು ಕೊಟ್ಟಾಗಿದೆ. ಕೆಲವು ಮನೆಗೆ ಅಲ್ಲಿಂದ ಗ್ರಾಮದವರು ಮನೆಗೆ ಹೋಗಿ ಅವರೆಲ್ಲ ಮಾಹಿತಿಯನ್ನು ಪಡ್ಕೊಂಡು ದಂಬೆಕಾನ ಸದಸ್ಯರು ಕೆಯೂರು ಗ್ರಾಮವನ್ನು 100ಕ್ಕೆ 100 ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಗ್ರಾಮದಲ್ಲಿ ನಾನು ಪ್ರಥಮವಾಗಿ ನನ್ನ ಗ್ರಾಮದಲ್ಲಿ, ಯಾಕಂದರೆ ನಾನು ಉಳಿದವರಿಗೆ ಹೇಳಬೇಕು ನನ್ನ ಗ್ರಾಮದಲ್ಲಿ ಮಾಡಬೇಕಲ್ಲ, ನಾನು ನನ್ನ ಗ್ರಾಮದಲ್ಲಿ ಮಾಡಿ ವರದಿ ಮಾಡಿದ ನಂತರ ಎಲ್ಲ ಗ್ರಾಮದಲ್ಲಿ ನಾನು ಈಗಲೂ ನಮ್ಮ ತಮ್ಮ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ಸಮೀಕ್ಷೆಗೆ ನಮ್ಮ ಸಮಾಜ ಹೆಚ್ಚು ಒತ್ತು ಕೊಟ್ಟಿದೆ, ಎಲ್ಲರಿಗೂ ಬಹಳ ಖುಷಿ ಕೊಟ್ಟಿದೆ. ಹಾಗಾಗಿ ಎಲ್ಲರೂ ಇದರಲ್ಲಿ ಸೇರಿಕೊಳ್ಬೇಕು, ಎಲ್ಲರನ್ನು ಸೇರಿಸುವಂಥದ್ದು ತಮ್ಮ ಪ್ರಮುಖ ಉದ್ದೇಶ. ಎರಡನೇದಾಗಿ ನಮ್ಮ ಆಮಂತ್ರಣ ಪತ್ರಿಕೆ ಅದರ ಜೊತೆಯಾಗಿ ಆಯಿತು, ಭಾಳ ಸ್ಪೀಡಾಗಿ ತಗೊಂಡೆವು ನಾವು. ಪ್ರತಿ ಮನೆಗೆ ಆಮಂತ್ರಣ ಪತ್ರಿಕೆ ತಲುಪಬೇಕು ಅಂತೇಳಿ ನಮ್ಮ ಎಲ್ಲ ಆ ಭಾಗದ ಎಲ್ಲ ಪ್ರಮುಖರ ಹತ್ರ ನಾವು ಹೇಳಿದ್ದೇವೆ, ಒಂದು ಮನೆ ಬಿಡದೆ ಆಮಂತ್ರಣ ಪತ್ರಿಕೆಯನ್ನು ತಲುಪಿಸುವಂಥ ಕೆಲಸ ಆಗಬೇಕು. ಆ ಅಪವಾದದಿಂದ ಹೊರಗೆ ಬರಬೇಕು. ನಮಗೆ ಕೆಲವೇ ಮಂದಿಗೆ ನಾವು ಸಮಾಜವನ್ನು ಕಟ್ಟುವ ಕೆಲಸ ಅಲ್ಲ, ಎಲ್ಲರೂ ಬರಬೇಕು.
ಬಡವರಿಗೂ ಅಂದರೆ ಅದರಲ್ಲಿ ಸ್ವಲ್ಪ ಜನಸಾಮಾನ್ಯರಿದ್ದಾರೆ, ಕಷ್ಟದವರಿದ್ದಾರೆ, ಮನೆ ಇಲ್ಲದವರಿದ್ದಾರೆ. ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ದೃಷ್ಟಿಯಲ್ಲಿ ಈ ಸಮಾಜವನ್ನು ಕಟ್ಟಬೇಕು ಹೊರತು ನಮಗೇನೋ ಒಂದು ಸ್ಥಾನಮಾನ ಗೌರವ, ನಮಗೆಲ್ಲರಿಗೂ ನಾವು ಸ್ಥಾನಮಾನ ಇದ್ದವರಿಗೆ ಗೌರವ ಇದ್ದವರಿಗೆ ನಮಗೆ ಇದರಲ್ಲಿ ಮಾಡಬೇಕಾದಂಥ ಅವಶ್ಯಕತೆ ಉಂಟಾ ಇಲ್ವ ಅಂತೇಳಿ ಎರಡನೇ ಪ್ರಶ್ನೆ. ಆದರೆ ಮಾಡಿದ ನಂತರ ಅದು ಎಲ್ರಿಗೊಂದು ಫಲಪ್ರದವಾಗಿ ಆಗಬೇಕು. ನಾವೆಲ್ಲರೂ ಆ ರೀತಿಯಲ್ಲಿ ಚಿಂತನೆಗಳನ್ನು ಮಾಡಿಕೊಂಡು ಎಲ್ಲ ಆಮಂತ್ರಣ ಪತ್ರಿಕೆಗಳನ್ನು ಮುಟ್ಟಿಸುವಂಥದ್ದು. ಮುಂದೆ ಮತ್ತೆ ನಮ್ಮ ಹೊಸ ಹೊಸ ಯೋಜನೆಗಳಿದೆ. ಒಟ್ಟು ಸಮಾಜದಲ್ಲಿ ವಲಯವಾರು ಸಭೆಗಳನ್ನು ಮಾಡಿ ಸಮಾಜವನ್ನು ಒಗ್ಗಟ್ಟಾಗಿ ತರುವಂಥ ಪ್ರತಿ ವಲಯದಲ್ಲಿ ಸಮಾಜವನ್ನು ಬೇಡಿಕೆಗಳಿದೆ. ನೀವು ನಿಮ್ಮ ಪುತ್ತೂರಿಂದಲೇ ಮಾಡಬೇಡಿ, ನಮ್ಮ ಊರಿಗೆ ಬನ್ನಿ, ನಾವೆಲ್ಲ ಒಟ್ಟಿಗೆ ಸೇರ್ತೇವೆ ಅಂತ ಹೇಳುವಂಥ ಬೇಡಿಕೆಗಳಿದೆ. ಅದನ್ನು ಮಾಡುವಂಥ ಪ್ರಯತ್ನಗಳಿದೆ. ಮತ್ತು ಪುತ್ತೂರಲ್ಲಿ ನಮ್ಮ ಯೋಜನೆಗಳಿದೆ. ಈಗ ನಮ್ಮಲ್ಲಿರುವಂಥ ಬಂಟರ ಭವನ ಇರ್ಬೋದು, ಶಾಲೆ ಇರ್ಬೋದು, ಇದು ಮಾತೃ ಸಂಘದ್ದು. ನಮ್ಮ ಸ್ವಂತ ತಾಲೂಕು ಸಂಘಕ್ಕೆ ಏನಾದರೂ ಒಂದು ನಾವು ಮಾಡಬೇಕು. ನಾವೆಲ್ಲ ಸೇರಿ ನಮ್ಮದು ಅಂತ ಹೇಳುವಂಥ ಹಕ್ಕು ನಮಗೆ ಇರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಈಗಾಗಲೇ ಒಂದು ಜಾಗವನ್ನು ನಾವು ಮಾಡುವಂಥ ಪ್ರಯತ್ನದಲ್ಲಿ ಮುಂದೆ ಹೋಗಿದ್ದೇವೆ. ಮುಂದೆ ಅದನ್ನು ಗುರುತಿಸಿದ್ದೇವೆ. ಅದು ಸುಮಾರು 5.5 ಎಕರೆಯಷ್ಟು ಜಾಗವನ್ನು ನಾವು ಈಗಾಗಲೇ ಗುರುತಿಸಿ ಅದರ ಕಾರ್ಯಕ್ರಮಗಳು ಮುಂದೆ ಹೋಗ್ತಾ ಇದೆ. ಅದನ್ನು ಈಗ ಯಾವುದೋ ಆಗದೆ ನಾನು ಎಲ್ಲವನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಬೇರೆ ಬೇರೆ ಯೋಜನೆಗಳೆಲ್ಲ ಇದೆ. ಈ ಸಮಾಜಕ್ಕಾಗಿ ಎಲ್ಲರ ಸಹಕಾರವನ್ನು ಬಯಸಿ ನಮಗೆ ಈಗಾಗಲೇ ನಾವು ದಾನಿಗಳು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಇವರೆಲ್ಲರ ಸಹಕಾರ ಸಿಕ್ಕಿದರೆ ಏನು ಬೇಕಿದ್ದರೂ ಈ ಸಮಾಜದಲ್ಲಿ ಅಭಿವೃದ್ಧಿಯನ್ನು ಮಾಡ್ಬೋದು ಅಂತ ಹೇಳುವ ಚಿಂತನೆಯಲ್ಲಿ ಒಟ್ಟು ಈ ಕಾರ್ಯಕ್ರಮವನ್ನು, ಅದಲ್ಲದೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ 3 ಗಂಟೆಗೆ ಪ್ರಾರಂಭ ಆಗುವ 2:30 ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರುಗಳು ಹರಿಹರಕ ಲಕ್ಷ್ಮೀನಾರಾಯಣ ಶೆಟ್ಟಿ, ಹರಿಹರಕ ಚಿಕ್ಕಪ್ಪ ನಾಯ್ಕರವರು, ಬುಡಿಯ ರಾಧಾಕೃಷ್ಣ ರೈಯವರು, ದಯಾನಂದ ರೈ ಮಳವಣಿಕೆಯವರು, ಬಾಲ್ಯುಟ ಶಶಿಕುಮಾರ್ ರೈಯವರು, ದುರ್ಗಾ ಪ್ರಸಾದ್ ರೈಯವರು, ಸಾಜಾ ರಾಧಾಕೃಷ್ಣ ಆಳ್ವರವರು, ಗೀತಾ ಮೋಹನ್ ರೈಯವರು, ಅಶೋಕ್ ರೈ, ಪವನ್ ಶೆಟ್ಟಿ, ಇವರು ಎಲ್ಲ ಬೆಳಿಗ್ಗೆ ಪ್ರಾರಂಭದ ಕಾರ್ಯಕ್ರಮದಲ್ಲಿ ಎಲ್ಲರೂ ಉಪಸ್ಥಿತರಿರ್ತಾರೆ. ಇವರೇ ಬೇರೆ ಬೇರೆ ಕಾರ್ಯವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಮತ್ತು ಒಟ್ಟು ನಿರೂಪಣೆಯನ್ನು ಡಾಕ್ಟರ್ ಮಮತಾ ಪಿ ಶೆಟ್ಟಿ ಅಭಿಮತ ಇವರು ನಡೆಸಲಿಕ್ಕಿದ್ದಾರೆ. ಒಟ್ಟು ಈ ಕಾರ್ಯಕ್ರಮದ ರೂಪುರೇಷೆ ಮಹದ್ವಾರ ಅದು ಅಲ್ಲಿ ಅದಕ್ಕೆ ಅಲ್ಲಿಂದ ಹೋಗುವ ಕಾರ್ಯಕ್ರಮದಲ್ಲಿ ಅದಕ್ಕೆ ಅಲ್ಲಿಂದ ಆನೆ ಬಾಗಿಲು ಅಂತ ಹೇಳುವಂಥದ್ದನ್ನು ಮಹದ್ವಾರ ಅಂತ ಹೇಳಿ, ಇಲ್ಲ ಆನೆ ಬಾಗಿಲು ಅಂತ ಹೇಳ್ತೇವೆ ನಾವು. ಅದೆಲ್ಲ ನಮ್ಮ ವಕೀಲರು, ಇವರೆಲ್ಲ ಅದರ ತುಳು ಸಂಘಟಕರು ಅದು ಅವರ ಗಮನಕ್ಕೆ ಬರಲಿಲ್ಲ ಕಂಡ್ರೆ ಅಲ್ಲಿ ಬರೆಯುವಾಗ ಕನ್ನಡ ಪೇಪರ್ನವರು ಮಾತಾಡ್ತಾರೆ, ನಿಮ್ಗೆ ಅರ್ಥ ಆಗುದಿಲ್ಲ, ಅದಕ್ಕೆ ನಾವು ಕನ್ನಡದಲ್ಲಿ ಕಾರ್ಯಕ್ರಮ ಯಾಕೆ ಈ ರೀತಿ ಚಿಂತನೆ 2:30 3 ಗಂಟೆಗೆ ಬೆಳಿಗ್ಗೆ ಹೋಗಿದ್ದಲ್ಲ. ಹಾಗೆ ನಾವು ಸ್ವಲ್ಪ ಸಮಯವನ್ನು ಬದಲಾವಣೆ ಮಾಡಿ, ಎಲ್ಲವೂ ಹಿಂದೆ ಇದ್ದಾಗ ಈಗಿಲ್ಲ, ಈಗ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಇಲ್ಲ ನಿಮಗೆ ಕಷ್ಟ ಆಗೋದಿಲ್ಲ, ನಿಮಗೆಲ್ಲ ಇಲ್ಲ ಅದನ್ನ ನಾವು ಈಗ ನಾವು ಏನು ಆಲೋಚನೆ ಮಾಡಿದ್ದೇವೆ ಅಂತ ಅದು ಸಹ ಆಲೋಚನೆ ಮಾಡಿದ್ದೇವೆ. ದೂರದ ಕಡಬದಿಂದ ಬರಬೇಕಾಗ್ತದೆ, ಅಲಂಗಾರ ನೆಲ್ಲಾಡಿಂದ ಬರಬೇಕಾಗ್ತದೆ. ಆದರೆ ಈಗ ಬರುವುದು ಯಾರಿಗೂ ಕಷ್ಟ ಇಲ್ಲ, ಎಲ್ಲರಿಗೂ ವೆಹಿಕಲ್ ಇದೆ, ವಾಹನ ಇದೆ. ನಮಗೀಗ ಕಷ್ಟ ಆದ್ರೆ ಇಲ್ಲಿ ಪಾರ್ಕಿಂಗ್ ಇಂದ ಮಾತ್ರ, ಎಲ್ಲಿ ನಿಲ್ಲಿಸುವುದಿಲ್ಲ. ತರವಾಡು ಮನೆಗೆ ಸಂಜೆ ಹೋಗುವಂಥದ್ದು. ಸಮಾಜದ ಅಧ್ಯಕ್ಷರುಗಳನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ನಾನು ಹೇಳಿದೆ ಯಾಕೆಂತ ಹೇಳಿದರೆ ನಮಗೆ ಅದು ಇಂಪಾರ್ಟೆಂಟ್. ನಮ್ಮ ಸಮಾಜದ ಬಗ್ಗೆ ನಾನು ಯಾವಾಗಲೂ ಉಲ್ಲೇಖ ಮಾಡ್ತೇನೆ, ನಾವೆಲ್ಲರೂ ಉಲ್ಲೇಖ ಮಾಡುವಂಥದ್ದು, ನಾವು ಎಲ್ಲರನ್ನೂ ನಾವು ಸಮಾನವಾಗಿ ಗೌರವಿಸ್ತೇವೆ. ಅಲ್ಲಿ ಯಾವುದು ನಮ್ಮ ಸಮಾಜವನ್ನು ಒಟ್ಟಿಗೆ ಮಾಡುವಂಥದ್ದು, ನಮ್ಮ ಸಮಾಜದ ವಿಷಯವನ್ನು ಹೇಳುವಂಥದ್ದು ನಮ್ಮ ಧರ್ಮ. ಆದರೆ ಉಳಿದ ಸಮಾಜದ ಬಗ್ಗೆ ಅತ್ಯಂತ ಗೌರವಯುತವಾಗಿ ಅವರನ್ನು ಸಹ ನಾವು ಕರೀತೇವೆ, ಅವರನ್ನು ಗೌರವಿಸ್ತೇವೆ. ಮತ್ತು ಇಡೀ ಸಮಾಜದಲ್ಲಿ ನಾವು ಬದುಕ್ತಾ ಇರುವಾಗಲೂ ಹಾಗೆ ಎಲ್ಲರೊಂದಿಗೆ ನಾವು ಬದುಕುವವರು, ಎಲ್ಲರ ಜೊತೆಯಾಗಿ ಭಾಳ ಅನ್ಯೋನ್ಯತೆಯಿಂದ ಸ್ನೇಹಪರತೆಯಿಂದ ಬದುಕುವವರು. ಹಾಗಾಗಿ ನಮ್ಮ ಸಮಾಜದ ಒಂದು ವಿಶೇಷ ಗುಣ ಅದಿದೆ ಅಂತೇಳಿ, ಎಲ್ಲ ಸಮಾಜದ ಅದರದ್ದು ವಿಶೇಷ ಗುಣ ಇದೆ. ಅದು ನಾವು ಹೇಳುವಂಥದ್ದು ನಮ್ಮ ಸಮಾಜದಲ್ಲಿ ಈ ರೀತಿಯ ಒಂದು ವಿಶೇಷ ಗುಣ ಇದೆ ಅಂತೇಳಿ. ಬೇರೆ ಏನಾದರೂ ಸಮೀಕ್ಷೆ ಬಗ್ಗೆ ಮಾತಾಡಿದ್ದೀನಿ. ಮೂಲಕ ಉದ್ದೇಶ ಏನು ಅನ್ನೋದು ನನಗೆ ಬೇಕಾಗಿದೆ. ಓಕೆ, APL BPL ಅಂತಲೂ ಕೂಡ ಗುರುತಿಸುವಂಥದ್ದು. ಎಷ್ಟೋ ಜನ ನಿಮ್ಮಲ್ಲೂ ನಮ್ಮ ಭಟ್ಟ ಸಮಾಜದಲ್ಲೂ ಕೂಡ ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿದೆ. ಅಂಥವರಿಗೆ ಹೆಲ್ಪ್ ಮಾಡುವಂಥ ಯೋಚನೆ ಇದೆಯಾ? ಅಲ್ಲ, ನಾವೀಗ ಈಗ ಜಾಗ ಮಾಡ್ತೇವೆ, ಬೇರೆ ಯೋಜನೆಗಳಿದೆ, ಏನೋ ಮಾಡ್ತೇವೆ ಅಂತ ಹೇಳುವಂಥದ್ದು, ಅದರಿಂದ ಆದಾಯ ಬರುವಂಥದ್ದನ್ನು ಸಮಾಜದ ಉಳಿದವರಿಗೆ
ನಾವು ಅದನ್ನು ಖರ್ಚು ಮಾಡಬೇಕು, ಅವರಿಗೆ ಕೊಡಬೇಕು, ಏನಾದರೂ ಇಲ್ಲದೆ ಯಾವಾಗಲೂ ನಾವು ಇನ್ನು ಉಳಿದವ್ರದ ಕಲೆಕ್ಷನ್ ಮಾಡಿ ಕೊಡುವಂಥದ್ದು. ಅದಕ್ಕಾಗಿ ನಮ್ಮದೇ ಆದ ಒಂದು ಆದಾಯ ಬಂದಾಗ ಅದನ್ನು ಸಮಾಜಕ್ಕೆ ವಿತರಣೆ ಮಾಡಲಿಕ್ಕೆ ಆಗ್ತದೆ, ಏನೋ ಕಷ್ಟ ಕಾರ್ಪಣ್ಯಕ್ಕೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳೋ ದೃಷ್ಟಿಯಲ್ಲಿ ಇರುವಂಥದ್ದು. ಮತ್ತು ಏನಲ್ಲ, ಬರೀ ನಾವು ಇಂಥ ಆಡಂಬರಗಳನ್ನು ಮಾಡಿ ಊಟ ಮಾಡಿ ಕಾರ್ಯಕ್ರಮ ಮಾಡಿದರೆ ಅದು ಸಮಾಜಕ್ಕೆ ಪೂರಕ ಅಲ್ಲ. ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ನಾವು ಉಳಿದವರು ಯಾವುದೇ ಸಮಾಜದಲ್ಲಿ, ನಮ್ಮ ಸಮಾಜ ನಾನು ಹೇಳುವಂಥದ್ದಕ್ಕೆ, ನಾವು ಉಳಿದವರು ಎಷ್ಟೋ ಜನ ಕಷ್ಟದಲ್ಲಿರುವಾಗ ಅವರಿಗೇನು ಸಹಾಯ ಮಾಡಲಿಕ್ಕೆ ಆಗಲಿಲ್ಲ ಅಂತ ಇದ್ದರೆ ನಾವು ಸಮಾಜ ಕಟ್ಟಿ ಏನು ಪ್ರಯೋಜನ? ನಮಗೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಸಮಾಜವೇ ಬೇಕಾಗಿಲ್ಲ, ಬೇರೆ ನಮ್ಮ ಕುಟುಂಬದ ಕಾರ್ಯಕ್ರಮಗಳು ಇರ್ತದೆ ಅಲ್ಲ, ಹೇಳಿದ್ದು ನಾನು. ಆಗಿರುವಾಗ ಅದು ಆ ಒಂದು ಸಮಾಜದಲ್ಲಿ, ಈಗ ಬಂಟ ಸಮಾಜದಲ್ಲಿ ಹುಟ್ಟಿದ ಒಬ್ಬ ಕಷ್ಟದಲ್ಲಿ ಇದ್ದಾನೆ ಅಂತಿದ್ದರೆ, ಅಥವಾ ಏನೋ ಒಂದು ಆರೋಗ್ಯಕ್ಕೋ ಅಥವಾ ಮನೆ ಇಲ್ಲದೋ ಏನೋ ಇದ್ದರೆ ನಮ್ಮ ಸಮಾಜ ಏನು ಮಾಡ್ತಾ ಇದೆ, ಅವರಿಗೆ ಸಹಾಯ ಮಾಡ್ತಾ ಇದೆ, ಅವರನ್ನು ಗಮನಿಸ್ತಾ ಉಂಟಾ ಇಲ್ವೋ ಅಂತ ಹೇಳುವ ಪ್ರಶ್ನೆಯಲ್ಲಿ ಭಾಳ ಮುಖ್ಯ. ಅದನ್ನು ಗಮನಿಸದೆ ನಮ್ಮಿಂದ ಆಗುವ ಸಹಾಯವನ್ನು ಮಾಡ್ತದೆ ಅಂತ ಹೇಳುವ ವಿಚಾರಕ್ಕೆ ನಾವು ಇದನ್ನು ಪ್ಲಾನಿಂಗ್ ಇರುವಂಥದ್ದು, ಬೇರೆ ಯಾವುದೇ ಉದ್ದೇಶ ಅಲ್ಲ. ಸಮಾಜಕ್ಕೆ ಅವರ ನಿರೀಕ್ಷೆಗಳಿರ್ತದೆ. ಅಂದರೆ ಇವರು ಏನು ಮಾಡಿದ್ರೆ ಅಂದರೆ ಒಂದು ರೀತಿಯ ವಕ್ರ ದೃಷ್ಟಿಯಲ್ಲಿ ನೋಡ್ತಾರೆ. ಅಲ್ಲ ಜಾಗದ್ದು ಸಮಾಜಕ್ಕೆ ಬೇಕಾಗಿ ಮಾಡುವಂಥದ್ದು. ಸಮೀಕ್ಷೆ ಅಂತ ಹೇಳಿದರೆ ನಾನು ಹೇಳುದು, ಈಗ ಒಬ್ಬ ಬಂದು ಕೇಳ್ತೇನೆ, ನೀವು ಪುತ್ತೂರಲ್ಲಿ ಎಷ್ಟು ಜನ ಬಂಟರು ಇದ್ದಾರೆ, ಎಷ್ಟು ಮನೆ ಇದೆ, ಹೌದು ಮಾಡಬೇಕು, ಈಗಾಗಲೇ ಮಾಡ್ತಾ ಇದ್ದೇವೆ. ಬಂಟ ಸಮಾಜದಲ್ಲಿ ಆರ್ಥಿಕವಾಗಿ ತುಂಬಾ ಬಲಾಢ್ಯ ಮನೆತನ ಬೇಕಾದಷ್ಟು. ಈ ತರ ಕಾರ್ಯಕ್ರಮ ಮಾಡುವಾಗ ದೇಣಿಗೆ ಸಂಗ್ರಹಿಸುವಾಗ ದಾನಿಗಳನ್ನು ಗುರುಸುವಾಗ ಎಲ್ಲ ದೊಡ್ಡ ಮಟ್ಟದವರು ತುಂಬಾ ಬೆಳಕಿಗೆ ಬರ್ತಾರೆ. ಆಲ್ರೆಡಿ ಫೋಕಸ್ ಇದ್ದಾರೆ, ತುಂಬಾ ರೀತಿಯಲ್ಲಿ ಇರ್ಬೋದು, ರಾಜಕೀಯ ಇರ್ಬೋದು, ಉದ್ಯಮಗಳಿರ್ಬೋದು, ಶಿಕ್ಷಣದಲ್ಲಿದ್ದಾರೆ ಅವೆಲ್ಲ. ಆದರೆ ಒಂದು ತಳಮಟ್ಟದಲ್ಲಿ ಇರುವವರು ಹೊರಗೆ ಕಾಣುವುದಿಲ್ಲ. ಈಗ ನೀವು ಆಗ ಹೇಳಿದ್ದಾರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗುವಾಗ ತುಂಬಾ ಆರ್ಥಿಕವಾಗಿ ತುಂಬಾ ಕೆಳಮಟ್ಟದಲ್ಲಿ ಯಾರಿದ್ದಾರೆ ಅವರು ಜೋಡಿಸಿ ಸ್ವಲ್ಪ ಕಡಿಮೆ. ಸೊ ಈ ರೀತಿಯ ಸಮೀಕ್ಷೆ ಮಾಡೋದ್ರಿಂದ ಅದು ನಮ್ಮ ಉದ್ದೇಶವೇ. ಮುಖ್ಯವಾಗಿ ನಾವು ಪ್ರಥಮ ಮಹಾಸಭೆಯಲ್ಲಿ ಉಲ್ಲೇಖ ಮಾಡಿದ್ದೆ ಅದನ್ನೇ, ಅಂದರೆ ಅದು ಆಗಲೇಬೇಕು, ಅದು ಆಗದೆ ಬೇರೆ ವಿಚಾರವೇ ಇಲ್ಲ ಅಂತ ಹೇಳಿ ಸಹಕಾರ ಕೊಟ್ಟು ಅವರಿಗೆ ಅದೇ ಮಾತ್ರ ಹೇಳಿ. ಈಗ ಇಲ್ಲಿ ಸಣ್ಣ ಸಣ್ಣ ಕೆಲವು ಸಂಘಟನೆ, ಕುಳಾಲ ಸಂಘಟನೆ, ಈಗ ದೊಡ್ಡ ಮಟ್ಟದಲ್ಲಿ ಗೌಡ ಸಂಘಟನೆ, ಅದು ತಳಮಟ್ಟದಲ್ಲಿ ಭದ್ರವಾಗಿದೆ. ತಾಲೂಕಿಗಿಂತಲೂ ತಳಮಟ್ಟದಲ್ಲಿ ಭದ್ರವಾದ ಕಾರಣ ಅವರ ವ್ಯವಸ್ಥೆಗಳು ಚೆನ್ನಾಗಿ ಹೋಗ್ತದೆ. ಆದ್ರೆ ಬಂಟ ಸಂಘದಲ್ಲಿ ಅಷ್ಟೊಂದು ಅಲ್ಲ ಅಪವಾದ ಇದೆ ಅಂತ ಹೇಳುವಂಥದ್ದು. ಯಾಕೆ ನಾವು ಮಾಡಲಿಲ್ಲ ಅಂದರೆ ಯಾರು ಮಾಡುವವರ ಅವಶ್ಯಕತೆ ಏನು ಇಷ್ಟು? ಈಗ ಒಂದೊಂದು ಅಧ್ಯಕ್ಷರು ಯಾರು ಮಾಡಲಿಲ್ಲ, ಎಲ್ಲರೂ ಅವರವರದೊಂದು ರೀತಿಯಲ್ಲಿ ಮಾಡಿದ್ದಾರೆ. ನಾನು ಯಾರನ್ನೂ ಸಹ ನಾವು ಹಿಂದೆ ಮಾಡಲಿಲ್ಲ ಅಂತ ಹೇಳುವ ಅಪವಾದ ಇರುವಂತಲ್ಲ, ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ಹೌದು, ಅಪವಾದ ಇದೆ ಅಲ್ಲ. ಈಗ ಇವರು ಹೇಳಿದಾಗೆ ಅಪವಾದ ಈಗ ಎಷ್ಟೋ ಜನ ಇದೆ. ನಾನು ಹೇಳಿದಲ್ಲ, 4,500 ಮನೆಯಲ್ಲಿ ನಾವು ಸಕ್ರಿಯವಾಗಿ ಸಂಘದಲ್ಲಿ ಸೇರುವ ಮನೆ 500 ಮಾತ್ರ. ಈಗ ಒಂದು ಸಮೀಕ್ಷೆಯ ಪ್ರಕಾರ ಒಂದು ಯಾರನ್ನಾದ್ರೂ ಗುರುತಿಸುವಿಕೆ ಗ್ರಾಮ ಮಟ್ಟದಿಂದ ನಡೆದ್ರೆ ಅದು ಹೆಚ್ಚು ಫಲದಾಯಕ. ಇಲ್ಲ, ನಾವು ಅದನ್ನು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಅದಕ್ಕೆ ಸಮಿತಿ ಮಾಡಿದ್ದೇವೆ. ಸಮಿತಿ ಮಾಡಿ 7-8 ಜನರನ್ನು ಸಮಿತಿ ಮಾಡಿಕೊಂಡು, ಈಗ ಸಾಧಕರು ನಮಗೆ ತೋರುವವರು ನಮ್ಮ ಕಣ್ಣಿಗೆ ಬಂದವರು ಮುಂದೆ ಬಂದವರು ಅಂತಲ್ಲ, ಭಾಳ ಗ್ರಾಮಾಂತರದಲ್ಲೆಲ್ಲ ತುಂಬ ಜನ ಭಾಳ ದೊಡ್ಡ ಸಾಧನೆ ಮಾಡೋರಿದ್ದಾರೆ. ಆ ಸಮೀಕ್ಷೆಯಲ್ಲಿ ಅವರು ಬರದಿದ್ದರೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಅವರು ಅದಕ್ಕೆ ಅವರ ಗಮನಕ್ಕೆ ಬರದಿದ್ದರೆ ಅಂಥವರನ್ನು ನಾವು ಗುರುತಿಸಿದ್ದೇವೆ. ಈಗ ದೊಡ್ಡ ಮಟ್ಟದಲ್ಲಿ ಈಗ ಇವತ್ತು ಶಾಸಕರು ಇರ್ಬೋದು, ಅದು ಇಲ್ಲಿಯ ಒಂದು ವಿಚಾರಗಳಿರ್ಬೋದು. ಆದರೆ ಆ ಮಟ್ಟದಲ್ಲಿ ಈಗ ಕ್ಷೇತ್ರದ ಒಂದು ಶಾಸಕರು ಅಂತ ಹೇಳಿದರೆ ಅದು ದೊಡ್ಡ ಸಾಧನೆ. ಒಂದು ಕ್ಷೇತ್ರದಲ್ಲಿ, ಒಂದು ಫೀಲ್ಡಲ್ಲಿ ಮಹಿಳೆಯಾಗಿ ಶಾಸಕಿಯರಾದ್ದು ಅವರ ಒಂದು ಸಂದರ್ಭದಲ್ಲಿ ಅದು ಒಂದು ವಿಶೇಷ ಸಾಧನೆ ಆಗಿರುವಾಗ, ಮತ್ತು ಉಳಿದ ರೈತರು ಇರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದ ಉದ್ಯಮ ಇರ್ಬೋದು, ಒಬ್ಬೊಬ್ಬರು ಬೆಳೀತಾ ಬರ್ತಾನೆ ಇದ್ದಾರೆ. ಈಗ ನೆಕ್ಸ್ಟ್ ಇಯರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ವಕೀಲರಲ್ಲಿ ಯಾರು ಸೀನಿಯರ್ ನಮ್ಮ ಬಂಟ್ ಯಾರು ಲಾಯರ್ಸ್ ಇದ್ದಾರೆ ಅವರನ್ನು ಗುರುತಿಸುವಂಥ. ಆಗ ಹೊಸ ವಕೀಲರುಗಳಿಗೆ ಒಂದು ಪ್ರೇರಣೆ ಆಗ್ತದೆ, ನಾನು ಒಳ್ಳೆ ಸಾಧನೆ ಮಾಡಿದರೆ ನನಗೆ ಒಂದು ಮುಂದಿನ ದಿನ ನನ್ನನ್ನು ಗುರುತಿಸ್ತಾರೆ ಅಂತ ಹೇಳಿ. ತಳಮಟ್ಟದಲ್ಲಿ ಕೂಡ ಎಲೆ ಮರೆಯಕಾರಿ ಕಾಯಿಗಳಾಗಿರುವಂತವರನ್ನು ಗುರುತಿಸಿದ್ರೆ ಹೆಚ್ಚು ಈಗದಲ್ಲ, ಈಗಿನ ಹಂತದಲ್ಲಿ ಮುಂದಿನ ಹಂತದಲ್ಲಿ
ಗ್ರಾಮ ಮಟ್ಟದಲ್ಲಿ ಗುರುತಿಸಬೇಕು ಅನ್ನುವಂಥದ್ದು ಅವರ ಕಳಕಳಿ. ಅಲ್ಲ, ಈಗ ವಲಯ ಸಮಿತಿ ನಮ್ಮದು ಆ್ಯಕ್ಚುಲಿ 10 ವಲಯ ಸಮಿತಿಗಳು ಮೊದಲದಿದ್ದು ವಲಯ ಸಮಿತಿ. ಅದು ಸಕ್ರಿಯ ಅಂದರೆ ಅದು ಅಲ್ಲಿಗೆ ಬಿಟ್ಟು ಹೋಗ್ತದೆ. ಒಮ್ಮೆ ಸೇರ್ತೇವೆ, ತುಂಬ ಎಲ್ಲ ಇಂಟ್ರೆಸ್ಟೆಡ್ ಇದೆ, ಊರಿಗೆ ಬನ್ನಿ ಅಂತ ಕರೀತಾರೆ. ಅದೇ ಇಲ್ಲಿ ಹೋಗೋರಿಗೆ ಅಂದರೆ ಇವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಇರೋರು. ಈಗ ನಾನು ಇದನ್ನೇ ಮಾಡಲಿಕ್ಕೆ ನನಗೆ ಪುರ್ಸೊತ್ತು ಇರೋದಿಲ್ಲ. ಅದು ಯಾರಿಗೆ ಅವರವರ ಕೆಲಸದ ಜೊತೆಯಾಗಿ ಇದನ್ನು ಮಾಡಬೇಕು. ಆಗ ಅಲ್ಲಿ ನಾವು ಸ್ವಲ್ಪ ಈಗ ಕಳೆದ ಸಾಲಿನಲ್ಲಿ ಬಾಲಿಟ್ಟು ಶಶಿಕುಮಾರ್ ಅವರಿದ್ದರು. ಎಲ್ಲರೂ ಒಂದು ಕ್ಷೇತ್ರದಲ್ಲಿ ಅವರು ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸಿದವರು. ಇದರ ಹಿಂದೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಆದರೆ ಫುಲ್ ಟೈಮ್ ಹೋದರೆ ಮಾತ್ರ ಇದರಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಹೊರತು ಪಾರ್ಟ್ ಟೈಮ್ ಆದರೆ ಹೋದರೆ ಅದು ಶ್ರಮ ಹಾಕಬೇಕು. ಎಲ್ಲ ಮಾಡ್ತೇವೆ ನಾವು. ವಲಯ ಮತ್ತು ಗ್ರಾಮ ಸಮಿತಿಗಳನ್ನು ನಾವು ಮಾಡ್ತೇವೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.